ಅದೇ ಗೊತ್ತಿಲ್ಲ ಬದಲಾವಣೆ ಯಾಕೆ ಮಾಡಿದರು ಅಂತ. ಚೀಟಿ ಬಂದಿದೆ ನನಗೆ, ಫಸ್ಟೇ ಕೊಟ್ಟಿದ್ರು, ಸ್ವಾಮೀಜಿಯವರಿಗೆ ತೋರಿಸ್ದೆ ಚೀಟಿ. ಸ್ವಾಮೀಜಿಯವ್ರ ಕೃಪಾಶೀರ್ವಾದದಿಂದ 10 ನಿಮಿಷ ಟೈಪ್ ಕೊಟ್ಟಿದ್ದಾರೆ. ಸ್ವಾಮೀಜಿಯವ್ರಿಗೆ ಚೀಟಿ ತೋರಿಸ್ದೆ, ಸ್ವಾಮೀಜಿಯವರು ಕೃಪೆ ತೋರಿ 11 ನಿಮಿಷ ಅಂತ ಬರೆದಿದ್ದಾರೆ. ಪರಮ ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಡಾಕ್ಟರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಇನ್ನೂರು ಆರಾಧ್ಯ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮಂಗಳೂರು ಭಾಗದ ನಮ್ಮ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಗೌಡ್ರೆ, ಇನ್ನೋರ್ವ ಆತ್ಮೀಯ ಸ್ನೇಹಿತರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ನಮ್ಮ ಜನಾಂಗದ ಎಲ್ಲ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಆತ್ಮೀಯರೇ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಇದಕ್ಕೆ ಅಕ್ಷರ ಸಹಿತ ಹೊಂದಾಣಿಕೆ ಆಗ್ತಕ್ಕಂಥದ್ದು, ಈ ನಾಡಿನಲ್ಲಿ ಬಹುದೊಡ್ಡ ಮಾನವತಾವಾದಿ, ಬಹುದೊಡ್ಡ ಸಾಮರಸ್ಯದ ಕಲ್ಪನೆಯನ್ನು ಈ ನಾಡಿಗೆ ಕೊಟ್ಟಂಥ ಯಾರು ಇದ್ದರೆ ಅದು ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇವತ್ತು ಅವರ ಸಾಮರಸ್ಯದ ಬದುಕನ್ನು ಈ ನಾಡಿಗೆ ಕೊಟ್ಟಿದ್ದರ ಫಲವಾಗಿ ನಾವೆಲ್ಲ ಇವತ್ತು ಈ ಮಠದಲ್ಲಿ ಆಶ್ರಯವಾಗಿ ನಾವು ನಿಂತಿದ್ದೇವೆ. ಇವತ್ತು ಅನ್ನ, ಅಕ್ಷರ, ಆರೋಗ್ಯ ತ್ರಿವಿಧ ದಾಸೋಹ ನೇತಾರರು ಯಾರಿದ್ದರೆ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಕೋಟ್ಯಾಂತರ ಮಕ್ಕಳಿಗೆ ಇವತ್ತು ಆಶ್ರಯವಾಗಿ, ಕೋಟ್ಯಾಂತರ ಜನರಿಗೆ ದಾರಿದೀಪವಾಗಿ ನಾಡಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ವಿಚಾರದಲ್ಲಿ ನಾವು ಎಷ್ಟು ದಿನ ಹೇಳಿದರೂ ಸಾಕಾಗಲಿಲ್ಲ. ನನಗೆ 10 ನಿಮಿಷ ಟೈಮ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನಾದರೂ ಏನು ಮಾತಾಡಲಿ. ಇನ್ನು ಬಹುದೊಡ್ಡ ವಿಚಾರವಾದಿಗಳು, ಬಹುದೊಡ್ಡ ಕ್ರಾಂತಿಕಾರಿ ಕೆಲಸವನ್ನು ಮಾಡಿದಂಥ ಕೆದಂಬಾಡಿ ರಾಮೇಗೌಡರು, ಬ್ರಿಟಿಷರ ವಿರುದ್ಧ 1837ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡಿರ್ತಕ್ಕಂಥ ವಿಚಾರನ ಸದಾನಂದ ಗೌಡರು ಹೇಳಿದರು. ನಾವೆಲ್ಲ ಇವತ್ತು ಪಠ್ಯಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಇವತ್ತು ಹೇಳ್ತಾರೆ. ಅದು ಹೋಗ್ಬೇಕು. ಇವತ್ತು ಅಕ್ಷರ ದಾಖಲೆಗಳಲ್ಲಿದೆ. ಇದು ನಾವು ಸದಾನಂದ ಗೌಡರು ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ಇದು ನಮ್ಮ ದಾಖಲೆಗಳಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾರಾದರೂ ಪ್ರಾರಂಭ ಮಾಡಿದರೆ ನಮ್ಮ ಜನಾಂಗದ ಕೆದಂಬಾಡಿ ರಾಮೇಗೌಡರು ಅನ್ನೋ ವಿಚಾರವನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಇವತ್ತು ಪಠ್ಯಪುಸ್ತಕ ತಯಾರು ಮಾಡ್ತಾರೆ. ಪಠ್ಯಪುಸ್ತಕದ ವಿಚಾರದಲ್ಲಿ ನಾನು ಯಾವಾಗಲೂ ಮಾತಾಡ್ತೀನಿ. ನಾನು ಯಾಕಾಗಿ ಕೆದಂಬಾಡಿ ರಾಮೇಗೌಡರ ವಿಚಾರ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ನಾವು ತೋರಿಸ್ಬೇಕಲ್ಲ. ಇವತ್ತು ಕುವೆಂಪು ಅವರ ವಿಚಾರದಲ್ಲಿ ನಾನು ಇವತ್ತು ಬರುವಾಗ ನಾನು ಮಾತಾಡಿದೆ. ಆದರೆ ದಯಮಾಡಿ ಕ್ಷಮಿಸಬೇಕು ಆಯೋಜಕರು, ಎಲ್ಲೋ ಕಾರ್ಯಕ್ರಮದ ಸಮಯದ ಕೊರತೆಯಿಂದ ಏನಾದರೂ ಮಾಡಿದ್ರಿ ಅಂತ ನಾನು ಭಾವಿಸ್ತೇನೆ. ಅದು ಆಗಬಾರ್ದು, ಇನ್ನು ಮುಂದೆ ಯಾವತ್ತೂ ಕೂಡ ಆಗಬಾರ್ದು. ಒಂದು ವಿಚಾರ ಯಾವುದೇ ನಮ್ಮ ಸಭೆ ಸಮಾರಂಭಗಳಿರ್ಬೋದು, ಈ ನಾಡಿನಲ್ಲಿ ಆಗ್ತಕ್ಕಂಥ ಸಣ್ಣ ಮಕ್ಕಳಿಂದ ಪುಟಾಣಿ ಮಕ್ಕಳಿಂದ ರಾಜಕೀಯ ಎಲ್ಲ ಸಮಾರಂಭಗಳಲ್ಲಿ ನಾಡಗೀತೆಯ ಮುಖಾಂತರ ಈ ಸಮಾರಂಭ ಪ್ರಾರಂಭ ಆಗ್ತಕ್ಕಂಥ ವಿಚಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾಡಗೀತೆಯನ್ನು ನೀವು ಕೈ ಬಿಟ್ಟಿರೋದು ದಯಮಾಡಿ ಅದು ಮಾಡಬಾರ್ದು. ಇವತ್ತು ನಾವೇ ಕುವೆಂಪು ಅವರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಮತ್ತಾರು ಈ ನಾಡಿನಲ್ಲಿ ಮಾತಾಡ್ತಕ್ಕಂಥದ್ದು? ಕುವೆಂಪು ನಾಡಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಗಳು, ಸಾಹಿತ್ಯ, ಕಲೆ, ಸಂಸ್ಕೃತಿ ನಾಡಿಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ
ಮಾನವತಾವಾದಿ ವಿಶ್ವ ಮಾನವ ಸಂದೇಶವನ್ನು ನೀಡತಕ್ಕಂಥದ್ದು ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ಕುವೆಂಪುರ ನಾಡಗೀತೆಯ ಆಶಯ ಸಂವಿಧಾನದ ಆಶಯ ಅಲ್ವಾ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ವೈದಿಕ ನೈತಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಈ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕುವೆಂಪು ಅವರು ನಾಡಿನಲ್ಲಿ ಅವರ ಜನಾಂಗದಲ್ಲಿ ಇರ್ತಕ್ಕಂಥ ನಾವುಗಳು ಹೆಮ್ಮೆ ಪಡಬೇಕಾದಂಥ ವಿಚಾರವನ್ನು ಇಡೀ ಅಖಂಡ ಭಾರತಕ್ಕೆ ಪ್ರಪಂಚಕ್ಕೆ ನಾವು ಸಾರಬೇಕಾಗ್ತದೆ. ಇವತ್ತು ಸಾಮರಸ್ಯದ ಬದುಕನ್ನು, ಇವತ್ತು ವಸುದೈವ ಕುಟುಂಬವನ್ನು ಸರ್ವಜನ ಸುಖಿನೋ ಭವಂತು ಅನ್ನೋ ವಿಚಾರವಾದ ದಾರಿಯನ್ನು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ನಾಡಿಗೆ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ಇದನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಂಥ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಇದರಲ್ಲಿದೆ. ಅಂಥ ಜನಾಂಗದಲ್ಲಿ ನಾವು ಇರ್ತಕ್ಕಂಥ ಸಮಯದಲ್ಲಿ ಇವತ್ತು ಅನ್ನ ಅಕ್ಷರ ಆರೋಗ್ಯ ತ್ರಿವಿಧ ದಾಸೋಹವನ್ನು ನಾವು ಕೊಟ್ಟಿದ್ದೇವೆ ನಾಡಿಗೆ. ಇವತ್ತು ನಮ್ಮ ನಾಡು ಕೊಟ್ಟಿದ್ದೇವೆ. ಆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅದನ್ನು ನೆನೆಸ್ಬೇಕಾಗ್ತದೆ. ಇವತ್ತು ಪರಿಸರ, ಎಂಥ ಪರಿಸರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ಆ ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ಯಾರಾದರೂ ಸ್ವಾಮೀಜಿಯವರು ಇದ್ದರೆ ಅದು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಏಕಕಾಲದಲ್ಲಿ ಕೋಟ್ಯಾಂತರ ಸಸಿಗಳನ್ನು ಈ ನಾಡಿಗೆ ಕೊಡೋ ಮುಖಾಂತರ, ನೆಡೋ ಮುಖಾಂತರ ಇವತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಿದ್ದರು. ಜಾನಪದ ಸಾಹಿತ್ಯವನ್ನು ಈ ಲೋಕಕ್ಕೆ ಪರಿಚಯಿಸುವ ಮುಖಾಂತರ, ಜಾನಪದ ಸಾಹಿತ್ಯದ ಮುಖಾಂತರ ಇವತ್ತು ವಚನ ಸಾಹಿತ್ಯದ ಆಧಾರದಲ್ಲಿ, ದಾಸ ಸಾಹಿತ್ಯ ಆಧಾರದಲ್ಲಿ, ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರ ದಾಪುಗಾಲಿನಲ್ಲಿ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ಜಾನಪದ ಸಾಹಿತ್ಯ ಸಮ್ಮೇಳನದ ಅನೇಕ ಶಿಬಿರಗಳನ್ನು ಮಾಡೋ ಮುಖಾಂತರ, ಸಮ್ಮೇಳನಗಳನ್ನು ಮಾಡೋ ಮುಖಾಂತರ, ಜಾನಪದ ಎಲ್ಲ ಸಾಹಿತ್ಯಗಳಿಗೆ ಗೌರವ ಧನವನ್ನು ಕೊಡೋ ಮುಖಾಂತರ ಒಂದು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ನಮ್ಮ ಸ್ವಾಮೀಜಿಯವರು. ಯಾಕೆ ಇವತ್ತನ್ನು ಮಾಡಿದರು? ನಾವೆಲ್ಲ ಇವತ್ತು ಜಾನಪದ ಸಾಹಿತ್ಯದ ಅಡಿಯಲ್ಲಿ ನಾವು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರು ನೆನೆಸ್ಬೇಕಾಗ್ತದೆ. ಇವತ್ತು ಏನು ಧಾನ್ಯ ಲಕ್ಷ್ಮಿ ಇವತ್ತು ಕಂಗೊಳಿಸ್ತಾ ಇರ್ತಕ್ಕಂಥಲ್ಲಿ ಅಷ್ಟಲಕ್ಷ್ಮಿಯ ರೂಪದಲ್ಲಿ ಇವತ್ತು ಧಾನ್ಯ ಲಕ್ಷ್ಮಿಯನ್ನು ಶೃಂಗಾರಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಾನಪದ ಭಾಳ ಮುಖ್ಯವಾದ ಪೈಂಡವರು. ನಮ್ಮ ಹಿರಿಯರು ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು, ಕೃಷಿ ಬದುಕನ್ನು ಆಧರಿಸಿ ಬಂದವರು. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕೃಷಿ ಬದುಕನ್ನು ನಂಬಿರ್ತಕ್ಕಂಥ ಬಂದವರು ನಾವೇ ಕೂಡ ಎಲ್ಲ ಇದ್ದವರು. ನಮ್ಮ ಮಕ್ಕಳಿಗೆ ಕೃಷಿ ಬದುಕು ದೂರ ಆಗ್ತಾ ಇದೆ. ಕೃಷಿ ಬದುಕು ಲಾಭದಾಯಕ ಅಂತ ತೋರ್ಸಕ್ಕೆ ಆಗ್ತಾ ಇಲ್ಲ. ಇವತ್ತು ಅಡಿಕೆ ಒಂದೇ ಕಳೆದ 25 ವರ್ಷಗಳಿಂದ ಉತ್ತಮವಾದ ಬೆಲೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಬೆಳೆ ಇದೆ ಅಂದರೆ ಅದು ಅಡಿಕೆ ಬೆಳೆ. ನಾನೊಬ್ಬ ಪ್ರಮುಖ ಅಡಿಕೆ ಬೆಳೆಗಾರ. ಹಾಗಾಗಿ ಕೃಷಿ ಬದುಕನ್ನು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸ್ಬೇಕಾಗ್ತದೆ. ಅದಕ್ಕೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಭಾಳ ವಿಚಾರಧಾರೆಗಳಿದೆ, ನಾನು ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯುವಕರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಪದಗ್ರಹಣ ಲೋಗೋವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಯೋಜಕರು ಅವರು ಹೇಳಿದರು, ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಅಂತ ನೀವು ಅಲ್ಲಿಂದ ಹೇಳಿರಿ ಅಂತ ಯುವಕರ ಟೀಮೇ ಇಲ್ಲಿ ಮೇಲೆ ಕೂತಿದೆ. ನೀವು ಯಾರಿಗೂ ಹೆದರಬೇಕಾಗಿಲ್ಲ ಅನ್ನೋ ವಿಚಾರನ ಸದಾನಂದ ಗೌಡರು ಹೇಳಿದ್ದಾರೆ. ಹಾಗಾಗಿ ನಾವು ಈ ಜನಾಂಗದಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಹೆದರಬೇಕಾದಿಲ್ಲ ಅಂತ ಯುವಕರ ಟೀಮಿನಿಂದ ಹೊಸ ನಾಡೊಂದನ್ನು ಕಟ್ತಕ್ಕಂಥ ಕೆಲಸ ನಿತ್ಯ ನಿರಂತರವಾಗಿ ಖಂಡಿತ ಆಗ್ತದೆ. ಅದರಲ್ಲೂ ಪರಮ ಪೂಜ್ಯರು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಜನಾಂಗವನ್ನು ಕೊಂಡೊಯ್ದಿದ್ದಾರೆ. ಇದು ಒಂದು ಜನಾಂಗದ ಸೊತ್ತಲ್ಲ, ಎಲ್ಲ ಜನಾಂಗಕ್ಕೆ ಬಸ್ಸಿರ್ತಕ್ಕಂಥದ್ದು. ಅಕ್ಷರ ದಾಸೋಹ ಇರ್ಬೋದು, ಅನ್ನ ದಾಸೋಹ ಇರ್ಬೋದು, ಜ್ಞಾನ ದಾಸೋಹ ಇರ್ಬೋದು, ಎಲ್ಲವನ್ನು ಎಲ್ಲ ವರ್ಗದ ಜನರಿಗೆ ಕಟ್ಟ ಕಡೆಯ ಮನಸ್ಸಿಗೆ ಯಾವುದಾದ್ರೂ ಒಂದು ಸಮಾಜ ಕೊಟ್ಟಿದೆ ಅಂದರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮುಖಾಂತರ ನಮ್ಮ ಸಮಾಜ ಅನ್ನೋ ವಿಚಾರವನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗ್ತದೆ. ಅಂಥ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಸಮಯ 10 ನಿಮಿಷ ಕೊಟ್ಟಿರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರ ಭಾಳ ಅಗಾಧವಾದ ಜನಸ್ತೋಮ ಇಲ್ಲಿ ಸೇರಿದೆ. ಈ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ
ಜನರ ಪ್ರೀತಿ ಔದಾರ್ಯ ಎಲ್ಲವನ್ನು ವಿಚಾರಧಾರೆಗಳನ್ನು ನಮ್ಮ ಅಧ್ಯಕ್ಷರು ಸುರೇಶ್ ಅವರಿಗೆ ಕೊಡೋ ಮುಖಾಂತರ ನಾವೆಲ್ಲ ಅವ್ರ ಜೊತೆಗೂಡಿ ಉತ್ತಮವಾದ ಕಾರ್ಯವನ್ನು ಇವತ್ತೇನು ನಮ್ಮ ಪರಮ ಪೂಜ್ಯರಿಂದ ಶಿಲಾನ್ಯಾಸಗೊಂಡಿದೆ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅದು ಬಹುಬೇಗ ಲೋಕಾರ್ಪಣೆ ಆಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಜೈ ಕರ್ನಾಟಕ. ಥ್ಯಾಂಕ್ ಯು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.